ತನ್ನ ಶಾಲಾ ಶಿಕ್ಷಕರೊಬ್ಬರ ತಾಯಿಯ ಪುಣ್ಯತಿಥಿಯಲ್ಲಿ ಭಾಗವಹಿಸಲು ಬಂದಿದ್ದ 10ನೇ ತರಗತಿ ವಿದ್ಯಾರ್ಥಿಯೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಈ ಘಟನೆ ಉಪ್ಪಿನಗಡಿ ಸಮೀಪದ ಕರಾಯ ಗ್ರಾಮದ ಹಲೇಜಿ ಎಂಬಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದೆ. ತುರ್ಕಳಕಿ ಕರಂಕಿತೋಡಿ ನಿವಾಸಿ ಮಹಮ್ಮದ್ ತಂಜೀರ್ ಮೃತ ಬಾಲಕನಾಗಿದ್ದು, ಈತ ಪುತ್ತಿಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿಯುತ್ತಿದ್ದ. ಈತ ಶಿಕ್ಷಕರ ತಾಯಿಯ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ಮಧ್ಯಾಹ್ನದ ಊಟ ಮಾಡಿ ಹಿಂತಿರುಗ್ತಾ ಇದ್ದ. ಈ ವೇಳೆ ದಾರಿ ಮಧ್ಯೆ ಸಿಕ್ಕ ನೀರಿನ ಹಳ್ಳವೊಂದರಲ್ಲಿ ಸ್ನಾನ ಮಾಡಲು ಇಳಿದಾಗ ಮುಳುಗಿ ಕಣ್ಮರೆಯಾಗಿದ್ದ. ಈತನ ಜೊತೆ ಇದ್ದ ಸಹಪಾಠಿಗಳು ರಕ್ಷಣೆಗೆ ಮುಂದಾಗಿದ್ರೂ ಸಾಧ್ಯವಾಗದ ಕಾರಣ ಶಿಕ್ಷಕರ ಮನೆಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಶಿಕ್ಷಕರು ಹಾಗೂ ಅವರ ಸಂಬಂಧಿಕರು ನೀರಿಗೆ ಧುಮುಕಿ ತಂಜೀರ್ನನ್ನ ನೀರಿನಿಂದ ಮೇಲೆತ್ತಿದ್ದಾರೆ. ಆದರೆ ಆ ವೇಳೆಗಾಗಲೇ ಬಾಲಕ ಮೃತಪಟ್ಟಿದ್ದಾನೆ. ತುರ್ಕಳಿಕೆಯ ಮಹಮ್ಮದ್ ಮುಸ್ತಾಫಾ ಅವರ ಪುತ್ರನಾಗಿರುವ ತಂಜೀಮ್ನ ತಾಯಿ 1 ತಿಂಗಳ ಹಿಂದೆಯಷ್ಟೇ ಮೃತಪಟ್ಟಿದ್ದರು.